ಎಲ್ರಿಗೂ ನಮಸ್ಕಾರ. ಮಾನ್ಯ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ. ದಿನಕ್ಕೊಂದು ಕಗ್ಗದ ಸರಳ ತಾತ್ಪರ್ಯದೊಂದಿಗೆ ನಾನು ನಿಮ್ಮೊಂದಿಗೆ ಕರುಣಾಕರ ಬಳಕೂರು. ಇಂದಿನ ಕಗ್ಗ ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆಗಣ್ಣು ನಮದೆಂದು ಕೊರಗಿ ಫಲವೇನು, ಅರೆ ಬೆಳಕು ಧರೆಯೊಳು ಎಂದೊರಲಿ ಸುಖವೇನು, ಅರೆ ಬೆಳಕು ಧರೆಯೊಳು ಎಂದೊರಲಿ ಸುಖವೇನು, ಇರುವ ಕಣ್ಣಿರುವ ಬೆಳಕಿನೋಳ್ ಆ ದಿನಿತ ನೋಡಿ, ಇರುವ ಕಣ್ಣಿರುವ ಬೆಳಕಿನೋಳ್ ಆ ದಿನಿತ ನೋಡಿ, ಪರಿಕಿಸಿದೊಡೆ ಇದು ಲಾಭ ಮಂಕುತಿಮ್ಮ. ಪ್ರಿಯರೇ, ತುಂಬಿರುವ ಕೊಡ ಎಂದೂ ತುಳುಕಲಾರದು ಎಂಬ ಗಾದೆ ಮಾತು ಕೇಳಿದ್ದೇವೆ. ಅದು ಪರಮಸತ್ಯವೂ ಹೌದು. ನಮಗೆ ತಿಳಿದಿರುವುದು ಎಲ್ಲವೂ ಅರೆಬರೆ, ಅಲ್ಪ ಸ್ವಲ್ಪ. ಈ ಅಲ್ಪ ಸ್ವಲ್ಪ ಜ್ಞಾನವನ್ನು ಇಟ್ಕೊಂಡು ನಾವು ಪೂರ್ಣ ಸತ್ಯವನ್ನು ಪಡೆಯುವುದು ಹೇಗೆ ಎಂದು ಗೋಳಾಡದೆ ಅಳದೆ ಇರುವ ಅರಿವಿನಿಂದ ಸಂಪೂರ್ಣ ಜ್ಞಾನವನ್ನು ಪ್ರಯತ್ನಿಸಿದರೆ ಅದು ಸಾಧ್ಯವಾಗ್ತದೆ ಎಂದು ಹೇಳ್ತಾರೆ ನಮ್ಮ ಗುಂಡಪ್ಪನವರು. ಸತತ ಪ್ರಯತ್ನವೇ ಸಾಧನೀಯ ರಹಸ್ಯ ಎಂಬ ಮಾತಿದೆ, ಎಲ್ರಿಗೂ ಗೊತ್ತಿದೆ. ಈ ಜಗತ್ತಿನ ಯಾವುದೇ ಭಾಗದಲ್ಲಿ ದಿನದ ಅರ್ಧ ಭಾಗ ಬೆಳಕು, ಇನ್ನರ್ಧ ಭಾಗ ಕತ್ತಲಾವರಿಸಿರ್ತದೆ. ಬೆಳಕಿನಲ್ಲಿ ನಾವು ನಮ್ಮ ಕೆಲಸ ಕರ್ಮಗಳನ್ನು ಮಾಡುವ ಹಾಗೆ ಇರುವ ಜ್ಞಾನವನ್ನು ಉಪಯೋಗಿಸಿದರೆ ಲಾಭ ಸಾಧ್ಯ ಅಂತ ಡಿ ವಿ ಜಿಯವರು ಮತ್ತೆ ಮತ್ತೆ ಹೇಳ್ತಾರೆ. ಇಲ್ಲಿ ನಮ್ಮೊಳಗಿನ ಮೂಲದಲ್ಲಿರುವ ಲೋಪವನ್ನು ಮೊದಲು ಸರಿಪಡಿಸಿದರೆ ಎಲ್ಲ ಸರಿಯಾಗ್ತದೆ. ಆದರೆ ಇಲ್ಲಿ ಮೂಲ ಯಾವುದು? ಬೇರೆ ಯಾವುದೂ ಅಲ್ಲ, ಅದುವೇ ಮನಸ್ಸು. ಮನಸ್ಸಿದ್ದರೆ ಮಾರ್ಗ ಉಂಟು. ಸೋಲುವ ಮನಸ್ಸು ಹೋಗಿ ಅದು ಗೆಲ್ಲುವ ಮನಸ್ಸು ಆಗಬೇಕು. ನಾವೆಷ್ಟೋ ಬಾರಿ ನಾವು ಋಣಾತ್ಮಕವಾಗಿ ಆಲೋಚನೆಯನ್ನು ಮಾಡ್ತೇವೆ, ಧನಾತ್ಮಕವಾಗಿ ಆಲೋಚನೆಯನ್ನು ಮಾಡುವುದಿಲ್ಲ. ಇದು ತಪ್ಪು. ಎಂದೆಂದಿಗೂ ನಾವು ಸೋಲುತ್ತೇವೆ ಎನ್ನುವಂಥ ಸತ್ಯ ಗೊತ್ತಿದ್ದರೂ ಕೂಡ ನಾವು ಧನಾತ್ಮಕವಾಗಿ ಗೆದ್ದೇ ಗೆಲ್ಲುತ್ತೇವೆ ಎನ್ನುವಂಥ ರೀತಿಯಲ್ಲಿ ಆಲೋಚನೆಯನ್ನು ಮಾಡಬೇಕು. ಬಂಧುಗಳೇ, ಪ್ರತಿಯೊಬ್ಬ ವ್ಯಕ್ತಿಗೂ ಮನುಷ್ಯನಿಗೂ ಅವನದ್ದೇ ಆದ ಜ್ಞಾನ, ಸ್ವಪ್ರತಿಭೆ ಅನ್ನೋದಿರುತ್ತದೆ. ಇದನ್ನು ಕಂಡುಕೊಳ್ಳುವ, ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಆ ವ್ಯಕ್ತಿಯೇ ಮಾಡಬೇಕಾಗ್ತದೆ. ಇಲ್ಲಿಗೆ ಯಾರಿಗೆ ಯಾರೂ ಗುರುವೂ ಇಲ್ಲ, ಶಿಷ್ಯರೂ ಇಲ್ಲ, ಎಲ್ಲರೂ ಏಕಾಂಗಿ. ನಮಗೇನು ಬೇಕೋ ಅದನ್ನು ನಾವು ಹುಡುಕಾಟವನ್ನು ಮಾಡಿ ನಾವು ಪಡಿಬೇಕಿಲ್ಲಿ. ಈ ಜಗತ್ತಿನ ನಿಯಮ ಅಂದರೆ ಯಾರು ಕಷ್ಟಪಡುತ್ತಾರೋ ಅವರಿಗೆ ಸುಖ ಇದೆ, ಸಂತೋಷ ಇದೆ, ತೃಪ್ತಿ ಖಂಡಿತವಾಗಿ ಸಿಕ್ಕೇ ಸಿಗುತ್ತದೆ. ಇದು ಪರಮಸತ್ಯ ಹಾಗೂ ದಿಟ. ಅವರ ಬೆಳವಣಿಗೆ, ವ್ಯಾಪ್ತಿ, ಅವರ ಸುತ್ತಮುತ್ತಲಿನ ಪರಿಸರ, ಸಮಾಜ, ಸ್ನೇಹ, ಅಂದು ಬಂಧುಗಳು, ಅವರು ಓದಿರುವಂಥ ಜ್ಞಾನ, ಎಲ್ಲಕ್ಕಿಂತ ಮಿಗಿಲಾಗಿ ಪ್ರಪಂಚದ ಸಾಮಾನ್ಯ ಜ್ಞಾನ ಇದೆಯಲ್ಲ, ಹೀಗೆ ಹಲವು ವಿಚಾರಗಳು ಒಬ್ಬ ವ್ಯಕ್ತಿಯ ವ್ಯಕ್ತಿತ್ವ ವಿಕಸನಕ್ಕೆ ಮುಖ್ಯವಾಗ್ತದೆ. ಹಾಗಾಗಿಯೇ ಅವರ ಜ್ಞಾನದ ಮಿತಿ, ತಿಳಿದುಕೊಂಡ ಅನುಭವಗಳು, ಇತಿಮಿತಿಗಳು ಎಲ್ಲವೂ ಅವಶ್ಯಕವಾಗ್ತದೆ ಇಲ್ಲಿ. ಬಂಧುಗಳೇ, ಹೊರ ಪ್ರಪಂಚವನ್ನು ಅಥವಾ ತನ್ನ ಸುತ್ತಮುತ್ತಲಿನ ಕಂಡು ಅವರಿಗೆ ಎಲ್ಲವೂ ಗೊತ್ತು, ತನಗೆ ಗೊತ್ತಿಲ್ಲ. ನಾವು ಎಷ್ಟೋ ಬಾರಿ ಹೇಳ್ತೇವೆ, ಅವನಿಗೆ ಎಲ್ಲವೂ ಗೊತ್ತು ಮಾರಾಯ, ನನಗೆ ಏನು ಗೊತ್ತಿಲ್ಲ. ಗೊತ್ತು ಪ್ಲಸ್ ಇಲ್ಲ, ಗೊತ್ತಿಲ್ಲ, ಇದು ಲೋಪಸಂಧಿ ಇದು ಅಲ್ವಾ? ಹಾಗಾಗಿ ಇಲ್ಲಿ ಗೊತ್ತೂ ಇಲ್ಲ, ಅದನ್ನು ಗೊತ್ತು ಮಾಡಿಕೊಳ್ಳುವುದು ಹೇಗೆ? ಇದು ಪ್ರಶ್ನೆಯಲ್ಲಿ. ನನಗೇನೂ ತಿಳಿದಿಲ್ಲ, ನನಗೇನೂ ಬರುವುದಿಲ್ಲ ಎಂದು ಹೊಟ್ಟೆ ಕಿಚ್ಚು ಪಡುವುದಕ್ಕಿಂತ, ಅಥವಾ ಗೊತ್ತಿಲ್ಲವೆಂದು ಪರಿಯಾಗಿ ಚಡಪಡಿಸುವುದಕ್ಕಿಂತ ಅದನ್ನು ತಿಳಿಯುವ, ಅದನ್ನು ಪಡೆಯುವ ದಾರಿಗಳು ಯಾವುದು ನೋಡುವ ಪ್ರಯತ್ನವನ್ನು ಮಾಡಿದಾಗಲೇ ನಾವು ಬೆಳೆಯಲು ಸಾಧ್ಯ. ನಾವು ಇನ್ನೊಬ್ಬರು ನೋಡ್ತಾ ಇರ್ತೀವಿ ಅಷ್ಟೇ, ನಾವು ಬೆಳೆಯುವುದು ಯಾವಾಗ? ಇದು ಮುಖ್ಯ ಇವತ್ತು ಪ್ರಪಂಚಕ್ಕೆ. ಇಲ್ಲವಾದಲ್ಲಿ ನಮ್ಮ ವ್ಯಾಪ್ತಿ, ನಮ್ಮ ಪರಿಧಿ ಅಷ್ಟಕ್ಕೆ ಸೀಮಿತವಾಗ್ತದೆ. ಕೂಪಮಂಡುಕದ ಕಥೆಯಂತೆ ಭಾಸ ಆಗ್ತದೆ. ನಮಗೆ ತಿಳಿದಿರದ, ಗೊತ್ತಿಲ್ಲದ ಚಿಂತನೆ, ವಿಚಾರ, ಜ್ಞಾನವನ್ನು ಗೊತ್ತು ಮಾಡಿಕೊಳ್ಳುವ ಬಗೆಯಲ್ಲಿ ನಾವು ಮನಸ್ಸು ಮಾಡಿದರೆ ನಮಗೆ ನಾವು ತಿಳಿಯದಂತೆ ಬಹಳ ವಿಸ್ತಾರವಾಗಿ ಹಲವಾರು ವಿಚಾರಗಳನ್ನು ನಾವು ಪಡಿತಾ ಹೋಗ್ಬೋದು. ಇನ್ನೊಬ್ಬರು ಎಷ್ಟು ಕಷ್ಟಪಟ್ಟಿರ್ತಾರೆ, ಅವರು ಅಪಾರವಾದಂಥ ಶ್ರಮ ಹಾಕಿರ್ತಾರೆ. ಅವರ ಚಿಂತನೆಗಳಿರ್ಬೋದು, ಅವರ
ಓದುಗಾರಿಕೆ ಇರ್ಬೋದು, ಅವರ ಅನುಭವ ಇರ್ಬೋದು. ಹಾಗಾಗಿ ಅವರು ಮೇಲ್ಮಟ್ಟಕ್ಕೆ ಹೋಗಿರ್ತಾರೆ. ಇದ್ಯಾವುದು ನಮಗೆ ಮೇಲ್ನೋಟಕ್ಕೆ ಗೊತ್ತಾಗೋದಿಲ್ಲ. ಹಾಗಾಗಿ ಅವರ ಅಂತರಂಗವನ್ನು ನಾವು ಇಲ್ಲಿ ಪರೀಕ್ಷಣೆಯನ್ನು ಮಾಡಬೇಕಾಗ್ತದೆ. ಹಾಗಾಗಿ ನಾವು ಕೂಡ ಅದನ್ನು ತಿಳಿಯುವಂಥ, ಆ ಜ್ಞಾನವನ್ನು ಪಡೆಯುವಂಥ ಹಲವು ಮಾರ್ಗಗಳನ್ನು ನಾವು ಹುಡುಕಿಕೊಂಡು ಹೋಗಬೇಕು. ನಮ್ಮ ಮಿತಿಯಲ್ಲಿಯೇ, ನಮ್ಮ ವ್ಯಾಪ್ತಿಯಲ್ಲಿಯೇ ಇತಿಮಿತಿಗಳು ಇದ್ದಾವೆ, ಇಲ್ಲ ಅಂತಲ್ಲ. ಆದರೂ ಕೂಡ ಅದನ್ನು ತಿಳಿಯುವಂಥ ಪ್ರಯತ್ನವನ್ನು ನಾವು ಮಾಡಬೇಕಿಲ್ಲ. ನಾವೆಷ್ಟೋ ಬಾರಿ ಪ್ರಯತ್ನಗಳನ್ನೇ ಮಾಡೋದಿಲ್ಲ. ವಿಷಯವನ್ನು, ವಿಚಾರಗಳನ್ನು ಚಿಂತಿಸಿ ಮತಿಸಿ ಜ್ಞಾನವನ್ನು ವಿನಿಮಯವನ್ನು ಮಾಡಿಕೊಂಡು ನಮ್ಮ ಜ್ಞಾನ ಸಂಪತ್ತನ್ನು, ಜ್ಞಾನ ಭಂಡಾರವನ್ನು ವಿಸ್ತಾರ ಮಾಡಿಕೊಂಡ್ರೆ ನಾವು ಕೂಡ ಎಲ್ಲರಂತೆ ಮಹಾನ್ ವ್ಯಕ್ತಿಗಳಾಗುವುದರಲ್ಲಿ ಸಂದೇಹವೇ ಇಲ್ಲ. ಮನಸ್ಸಿದ್ದರೆ ಮಾರ್ಗ ಉಂಟು. ಕೇವಲ ಕನಸುಗಳಿದ್ದರೆ ಪ್ರಯೋಜನವಿಲ್ಲ. ಕನಸುಗಳನ್ನು ನನಸಾಗಿಸುವಲ್ಲಿ ನಮ್ಮ ಶ್ರಮ ಬೇಕು. ಕನಸು ನನಸಾಗಿಸುವವರೆಗೂ ನಿದ್ದೆಗೆ ಜಾರದೆ ಜಗವನ್ನು ಗೆಲ್ಲುವ ದೃಢವಾದ ಆತ್ಮವಿಶ್ವಾಸದ ಪರಿಶ್ರಮ ಬೇಕಿಲ್ಲಿ. ನಮ್ಮ ಸತ್ಯವನ್ನು ಅರಿತು ಆ ಅರಿವಿನ ಮೂಲಕವೇ ಅನುಭವವನ್ನು ವಿಸ್ತರಿಸಿಕೊಳ್ಳುವ, ಆ ಮೂಲಕ ನಮಗೆ ನಾವೇ ನಮ್ಮ ವ್ಯಕ್ತಿತ್ವವನ್ನು ಗಟ್ಟಿ ಮಾಡಿಕೊಳ್ಳುವ ಒಂದು ನಮ್ಮಲ್ಲಿ ಇಚ್ಛಾಶಕ್ತಿ ಬೇಕು. ಮುಖ್ಯವಾಗಿ ನಮ್ಮಲ್ಲಿ ಶ್ರದ್ಧೆ ಬೇಕು, ಪ್ರಾಮಾಣಿಕವಾದಂಥ ಪ್ರಯತ್ನ ಬೇಕು. ಇವೆಲ್ಲಕ್ಕಿಂತ ಮಿಗಿಲಾಗಿ ಉತ್ಸಾಹ ಬೇಕು, ನಿರುತ್ಸಾಹ ಅಲ್ಲ. ಒಂದು ದಿನ ಮಾಡ್ತೀವಿ, 2 ದಿನ ಮಾಡ್ತೀವಿ, 3 ದಿನಕ್ಕೆ ಅಯ್ಯೋ ಯಾರಿಗಪ್ಪ ಬೇಕಿದೆ ಅಂತ ಅಲ್ಲಿಗೆ ಬಿಟ್ಬಿಡ್ತೀವಿ. ಅದಲ್ಲ, ನಿರಂತರವಾದಂಥ ಒಂದು ಕಲಿಕೆ, ಪ್ರಯತ್ನ. ದೇವರು ಕೊಟ್ಟಿರುವಂಥ ಬುದ್ಧಿಶಕ್ತಿಗಳನ್ನು, ಕಣ್ಣನ್ನು ಇರುವ ಪರಿಸ್ಥಿತಿಯಲ್ಲಿಯೇ ಸರಿಯಾಗಿ ದುಡಿಸಿಕೊಂಡರೆ ನಮ್ಮ ಜೀವನವು ಪರಮಪಾವನವಾಗಿ ಸುಖಮಯವಾಗ್ತದೆ. ಹಾಗಾದರೆ ತಡಬೇಕೆ? ನಾಳೆ ಎಂಬ ಮಾತನ್ನು ಬದಿಗೊತ್ತಿ ಈ ಕ್ಷಣವೇ ನಾವು ಕರ್ಮಕ್ಕೆ ಇಳಿದು ಪ್ರತಿಫಲವನ್ನು ಪಡೆಯುವಲ್ಲಿ ಸತತ ಹೋರಾಟವನ್ನು ಮಾಡುವ ಮೂಲಕ ನೀವೆಲ್ಲರೂ ಸಫಲತೆಯನ್ನು ಕಾಣುವ ಮೂಲಕ ನಮ್ಮ ಬದುಕಿಗೆ, ನಮ್ಮ ಭವಿಷ್ಯಕ್ಕೆ ಸುಂದರವಾದಂಥ ಒಂದು ಇತಿಹಾಸವನ್ನು ಬರೆಯೋಣ ಎಂದು ಹೇಳುತ್ತಾ ನಾಳೆ ಇನ್ನೊಂದು ಕಗ್ಗದೊಂದಿಗೆ ಬರುತ್ತೇನೆ. ಅಲ್ಲಿ ತನಕ ನಮಸ್ಕಾರ, ಶುಭ ದಿನ.